ನಮಸ್ಕಾರ. ಬದುಕು ಬವಣೆ ಬದಲಾವಣೆಗಳ ಅನಾವರಣ. ಎಲ್ಲ ವೀಕ್ಷಕರಿಗೂ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ರವಿ ನಾಯ್ಕಾಪು. ವಿಶೇಷತೆಯನ್ನು, ವೈವಿಧ್ಯವನ್ನು, ಕುತೂಹಲವನ್ನು ಉಳಿಸುತ್ತಾ ಸಾಗುತ್ತಿರುವ ಅನಾವರಣದ ಪಯಣದಲ್ಲಿ ಇದು ಮತ್ತೊಂದು ವಿಶೇಷ ಸಂಚಿಕೆ. ರಂಗಭೂಮಿ, ಕಿರುತೆರೆ, ಬೆಳ್ಳಿತೆರೆ ನಟಿ, ಸಂಘಟಕಿ, ನಿರೂಪಕಿ, ಕವಯಿತ್ರಿ, ಕರ್ನಾಟಕ ಸರ್ಕಾರವೊಂದರ ಅಕಾಡೆಮಿ ಸದಸ್ಯೆ, ಮಹಿಳಾ ಸಾಧಕಿಯೊಬ್ಬರ ಬದುಕಿನ ಅನಾವರಣ. ಅವರ ಸಾಧನೆಯೇನು, ಅವರ ಬದುಕೇನು, ಬವಣೆಯೇನು, ಬನ್ನಿ ಅರಿಯೋಣ. ಚಿತ್ರರಂಗದಲ್ಲಿ ಸದ್ದು ಮಾಡಿ, ಕಿರುತೆರೆಯಲ್ಲಿ ಮಿಂಚಿ ಮಿನುಗಿ, ರಂಗಭೂಮಿಯಲ್ಲಿ ಸವ್ಯಸಾಚಿ, ನವರಸ ನಟಿ ಎಂಬ ಹೆಗ್ಗುರುತು ಮೂಡಿಸಿದ ಅಪರೂಪದ ಅಭಿನೇತ್ರಿ, ಸಾಹಿತ್ಯ ಸಂಘಟಕಿ, ಲೇಖಕಿ, ಹಲವು ಸಂಕಲನ ಹೊರತಂದ ಕವಯತ್ರಿ, ಕಾರ್ಯಕ್ರಮಗಳ ನಿರೂಪಕಿ, ವಿಸ್ತಾರವಾದ ಓದು, ಹೃದಯ, ಉಪನ್ಯಾಸ, ಒಟ್ಟಿನಲ್ಲಿ ಬಹುರೂಪಿ ಪ್ರತಿಭೆ, ಬೆರಗು ಮೂಡಿಸುವ ಕ್ರಿಯಾಶೀಲತೆ, ಘನವೆತ್ತ ಕರ್ನಾಟಕ ಸರ್ಕಾರದ ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ಸದಸ್ಯೆ, ತುಂಬಿದ ಕೊಡ ತುಳುಕದೆಂಬ ಮಾತಿಗೆ ಶ್ರೇಷ್ಠ ನಿದರ್ಶನವಾಗಿರುವ ವಿನಯಶೀಲತೆ, ಹಿರಿಯಡ್ಕದ ನಾಡಿಂದ ಸಾರಸ್ವತ ಲೋಕಕ್ಕೆ ಗಟ್ಟಿ ಹೆಜ್ಜೆಯೂರಿದ ಆ ಕಲಾವಿದೆಯ, ಕವಯತ್ರಿ, ಸಂಘಟಕಿಯ ಬಾಳ ಹಾದಿಯ ಕಿರು ಚಿತ್ರಣ ಪೂರ್ಣಿಮಾ ಸುರೇಶ್. ಉಡುಪಿ ಕಾರ್ಕಳ ರಸ್ತೆಯ ಉಡುಪಿಗೆ ಸಮೀಪ ಹಿರಿಯಡ್ಕವೆಂಬ ಪ್ರದೇಶದಲ್ಲಿ ವಾಸ. ಅತಿ ಸುಲಭವಾಗಿ ಇವರನ್ನು ಪರಿಚಯಿಸಬೇಕಿದ್ದಲ್ಲಿ ಭಾರತೀಯ ಜನತಾ ಪಕ್ಷ ಬಿಜೆಪಿಯ ಹಾಲಿ ಉಡುಪಿ ಜಿಲ್ಲಾಧ್ಯಕ್ಷ ಕುಯಿಲಾಡಿ ಸುರೇಶ್ ನಾಯ್ಕ್ ಅವರ ಧರ್ಮಪತ್ನಿ, ಅಭಿಜಾತ ಕಲಾವಿದೆ, ಶ್ರೇಷ್ಠ ಬರಹಗಾರ್ತಿ, ಸಾಹಿತ್ಯ ಸಾಂಸ್ಕೃತಿಕ ಸಂಘಟಕಿಯಾಗಿರುವ 48ರ ಹರೆಯದ ಪೂರ್ಣಿಮಾ ಸುರೇಶ್ ಎಂಬ ಮಹಿಳಾ ಸಾಧಕಿಯ ಬದುಕಿನ ಪುಟಗಳನ್ನು ಸೀಮಿತ ಅವಧಿಯಲ್ಲಿ ತೆರೆದಿರುವ ಪ್ರಯತ್ನವಿದು. ಹಿರಿಯಡ್ಕ ರಾಷ್ಟ್ರೀಯ ಹೆದ್ದಾರಿ ಬದಿಯ ಹಳೆ ಕಾಲದ ಆ ಮೊಗಸಾಲೆ ಮನೆಯ ಮೆಟ್ಟಲೇರುವಾಗ ಅಲ್ಲಿನ ಪುಸ್ತಕ ಭಂಡಾರವು ನಮ್ಮನ್ನು ಸ್ವಾಗತಿಸುವುದು. ಹಳೆ ಮನೆಯ ಅಲ್ಲಲ್ಲಿ ಒಪ್ಪ ಓರಣವಾಗಿ ಇರಿಸಿರುವ ಮರದ ಕಪಾಟುಗಳ ತುಂಬ ಸಹಸ್ರಾರು ಹೊತ್ತಿಗೆಗಳು, ಕನ್ನಡ ಶ್ರೇಷ್ಠ ನಾಮರಿಂದ ತೊಡಗಿ ಹಿರಿ ಕಿರಿ ಬರಹಗಾರರ ಅಮೂಲ್ಯ ಗ್ರಂಥಗಳೆಲ್ಲವೂ ಆ ಅಲಮಾರುಗಳಲ್ಲಿವೆ. ಬೀಡಿನ ಮೊಗಸಾಲೆಯ ತುಂಬ ಸ್ಮರಣಿಕೆ, ಫಲಕ, ಹಾರ, ಅಭಿನಂದನೆ, ಸನ್ಮಾನ, ಪ್ರಶಸ್ತಿ ಪತ್ರಗಳು. ಗ್ರಂಥ ಸಂಗ್ರಹವನ್ನು ಕುತೂಹಲದಿಂದ ನೋಡುತ್ತಾ ನಿಂತ ನಮ್ಮನ್ನುದ್ದೇಶಿಸಿ ಪೂರ್ಣಿಮಾ ಸುರೇಶರ ಅಮ್ಮ ಶಾರದಮ್ಮ ಪುತ್ರಿಯ ಪುಸ್ತಕ ಪ್ರೇಮವನ್ನು ಹೀಗೆ ದೃಢೀಕರಿಸುತ್ತಾರೆ. ಅವಳಿಗೆ ಪುಸ್ತಕವೆಂದರೆ ಮತ್ತೇನೂ ಬೇಡ. ಎಲ್ಲಿ ತೆರಳಿದರೂ ಮರಳುವಾಗ ಬ್ಯಾಗಿನಲ್ಲಿ ಅಲ್ಪ ಪುಸ್ತಕಗಳಿರುತ್ತವೆ. ಬಾಲ್ಯದಲ್ಲಿ ಉಣ್ಣುವಾಗಲೂ ಮಲಗುವಾಗಲೂ ಕೆಲಸವೇನೇ ಇದ್ದರೂ ಪುಸ್ತಕ ಒಂದು ಆಕೆಯ ತೋಳಿನಡಿಯಲ್ಲಿ ಭದ್ರವಾಗಿರುತ್ತದೆ. ಚಿಕ್ಕದಿನಿಂದ ತುಂಬ ಒಂಥರ ಜಾಣೆ. ಒಂದು ಎಂತ ಹೇಳಿದ್ರೆ, ನಾವು ಬಡವರು ಹಳತ ಪುಸ್ತಕಗಳನ್ನು ತೆಗೆಸಿಕೊಳ್ತಿದ್ದೆವು. ಅದನ್ನು ಅವಳು ಒಂದು ಚೂರು ಹಾಳು ಮಾಡದೆ ಬರೋ ವರ್ಷಕ್ಕೆ ಅದನ್ನೇ ಅರ್ಧ ರೇಟಿಗೆ ಸೇಲ್ ಮಾಡ್ತಿದ್ಳು. ಪುನಃ ಅರ್ಧ ರೇಟಿಗೆ ನಾವು ತಗೊಳ್ತಿದ್ವು. ಹಾಗೆ ದೊಡ್ಡ ತುಂಬ ಹುಷಾರಿದ್ಲು, ಫಸ್ಟ್ ಕ್ಲಾಸ್ ಬರ್ತಿದ್ಲು. ಹಾಗೆ ಸ್ಕಾಲರ್ಶಿಪ್ ಸಿಗ್ತಿತ್ತು. ಹಾಗೆ ನಮಗೆ ಅವಳಿಗೆ ಕಲಿಸೋದು ಕಷ್ಟನೇ ಕಾಣ್ತಿರ್ಲಿಲ್ಲ. ಮತ್ತೆ ಬಟ್ಟೆಯಲ್ಲಿ ಸಹ ತುಂಬ ಜಾಗ್ರತೆ, ಎಲ್ಲ ವಿಷಯದಲ್ಲಿಯೂ ಜಾಗ್ರತೆ ಇತ್ತು. ಮತ್ತೆ ಕಾಲೇಜಿಗೆ ಹೋಗುವಾಗ ಸಹ ಹಾಗೆ MDM ಕಾಲೇಜಿಗೆ ಹೋದ್ಲು. ಆದರೆ ನಮ್ಮ ಹತ್ರ ತುಂಬ ಬಟ್ಟೆ ತೆಗೆಸಿಕೊಡುವಷ್ಟು ತಾಕತ್ತು ಇರಲಿಲ್ಲ. ಆದರೂ ಕೂಡ 3 ಸಾರಿಯಲ್ಲಿ ಅದನ್ನೇ ಜಾಗ್ರತೆ ಮಾಡಿ, ಅದನ್ನೇ ಇಟ್ಟು, ಪುಸ್ತಕ ಸಹ ಹಾಗೆ ಎಲ್ಲ ಜಾಗ್ರತೆ ಮಾಡಿ ಸ್ವಲ್ಪನೇ ಇದರಲ್ಲಿ ಖರ್ಚಿಸಿ ಜೀವನ ಮಾಡ್ತಿದ್ದರು. ದೇವರನ್ನು ಬೆಳಗ್ಗೆ ಎದ್ದು ನೆಲಕ್ಕೆ ನಮಸ್ಕಾರ ಮಾಡೋದು, ರಸ್ತೆಗೆ ಹೋದಾಗ ರಸ್ತೆಗೆ ನಮಸ್ಕಾರ ಮಾಡೋದು, ತಾಯಿಗೆ ನಮಸ್ಕಾರ ಮಾಡೋದು, ಬೆಳಗ್ಗೆ ಎದ್ದು ತಾಯಿಗೆ ಮುಖ ನೋಡೋದು, ಫಸ್ಟ್ ಕಣ್ಣು ಮುಚ್ಚಿಕೊಂಡು ಬರೋದು, ತಾಯಿಗೆ ಮುಖ ನೋಡೋದು, ನಾನು ಒಳ್ಳೇದಾಗ್ತೇನೆ ಅಂತ. ಆ ಥರ ನನ್ನ ಮಗಳದ್ದು ಬುದ್ಧಿ. ನಾವು ಬಡವರಾದರೂ ಕೂಡ, ಹೆಣ್ಮಕ್ಳಾದರೂ ಕೂಡ, ನನಗೆ ಇವತ್ತೇ ಏನಂದರೆ ತುಂಬ ಹೆಮ್ಮೆ ನನ್ನ ಮಕ್ಕಳಿಗೋಸ್ಕರ. ಯಾಕಂತ ಹೇಳಿದ್ರೆ ಕಷ್ಟಪಟ್ಟು ಸಾಕಿದ್ರೆ ತೊಂದರೆ ಇಲ್ಲ. ನನ್ನ ಮಕ್ಕಳು ಹೆಣ್ಮಕ್ಳಾದ್ರು, ನನ್ನ ಅಮ್ಮನಿಗೆ ಹೆಣ್ಮಕ್ಳು ಅಂದರೆ ಆಗ್ತಿರ್ಲಿಲ್ಲ, ನಾನೊಬ್ಬಳೇ ಹೆಣ್ಣು. ಆದರೂ ಕೂಡ ನನ್ನ ಅಮ್ಮನಿಗೆ ಹೆಣ್ಮಕ್ಳು ಅಂದರೆ ಆಗೋದಿಲ್ಲ, ಗಂಡು ಮಕ್ಕಳು ಮಾತ್ರ ಅವರಿಗೆ ಮಕ್ಕಳು ಜಾಸ್ತಿ. ಹಾಗೆ ಇವಳನ್ನು ಮಾತ್ರ ನಮ್ಮಮ್ಮ ಪ್ರೀತಿ ಮಾಡಿದಂದ್ರೆ ಜೀವನದಲ್ಲಿ. ನನ್ನನ್ನು ಮಾಡಲಿಲ್ಲ, ಅವಳಂದ್ರೆ ಭಾರಿ.
ಏನಂತ ಗೊತ್ತಿಲ್ಲ ಅದು. ಅವಳು ಸಣ್ಣದಕ್ಕಿಂತ ಒಂದು ಪುಸ್ತಕ ಕೆಳಗೆ ಇಟ್ಟು ಗೊತ್ತಿಲ್ಲ ಅವಳಿಗೆ, ಕೈಯಲ್ಲೇ ಬೇಕು. ಊಟ ಮಾಡುವಾಗ ಸಹ ಪಂಡಿತರು ಬಂದ್ರು ನಮ್ದು ಅಂತ ಎಲ್ಲರೂ ಹೇಳ್ತಿದ್ರು, ಆದ್ರೂ ಅವಳಿಗೆ ನಾಚಿಕೆ ಇಲ್ಲ, ಕೈಯಲ್ಲೇ ಇಟ್ಕೊಳ್ಳೋದು ಪುಸ್ತಕ. ಊಟ ಮಾಡುವಾಗ ಸಹ ಹೀಗೆ ಕಕ್ಕಲಡಿಯಲ್ಲಿ ಇಟ್ಟು ಊಟ ಮಾಡೋದು. ಅಷ್ಟು ಪ್ರೀತಿ ಅವಳಿಗೆ ಪುಸ್ತಕ ಅಂದ್ರೆ ಆಯ್ತು, ಒಂದು ಚೂರು ಹಾಳಾದ್ರೆ ಬಾಯಿಗೆ ಬಂದಷ್ಟು ಬೇಕಾ ನಾನು ಪುಸ್ತಕ ಮಾಡಿ ಕೂಗ್ತಾಳೆ. ಅಷ್ಟು ಆಸೆ ಇತ್ತು ಅವಳಿಗೆ ಪುಸ್ತಕದ ಮೇಲೆ. ಇವತ್ತಿಗೂ ಪುಸ್ತಕನೇ ಗತಿ ಅವಳದು, ಆಸ್ತಿಯೇ ಪುಸ್ತಕ. ಕೃಷಿಕರಾದ ಹಿರಿಯಡ್ಕದ ಸುಬ್ರಾಯ ನಾಯ್ಕ್ ಶಾರದಾ ದಂಪತಿಯರ ಇಬ್ಬರು ಹೆಣ್ಮಕ್ಕಳಲ್ಲಿ ಹಿರಿಯಾಕೆಯಾಗಿ ಜನಿಸಿದ ಪೂರ್ಣಿಮಾ ಅವರ ಬಾಲ್ಯಕಾಲ ಅಷ್ಟೇನು ಸುಖಕರವಾಗಿರಲಿಲ್ಲ. ಬಹಳ ಎಳವೆಯಲ್ಲೇ ತಂದೆಯನ್ನು ಕಳೆದುಕೊಂಡ ಬಳಿಕ ಅಮ್ಮನು ತ್ರಾಸಪಟ್ಟು ಇಬ್ಬರು ಹೆಣ್ಮಕ್ಕಳನ್ನು ಬೆಳೆಸಿದರು. ಮಾವನಾದ ಸದಾನಂದ ನಾಯ್ಕ್ ಅವರು ಕುಟುಂಬಕ್ಕೆ ಬೆನ್ನೆಲುಬಾದರು. ಅವರು ನಮ್ಮನ್ನು ಓದಿಸಿ ಬೆಳೆಸಿದ್ದರೆಂದು ಆ ದಿನಗಳನ್ನು ಪೂರ್ಣಿಮಾ ನೆನೆಯುತ್ತಾರೆ. ಕಲಿಕೆಯಲ್ಲಿ ಬಹಳ ಜಾಣೆಯಾಗಿದ್ದ ಪೂರ್ಣಿಮಾರು ಗರಿಷ್ಠ ಅಂಕಗಳೊಂದಿಗೆ BA ಪದವಿ ಪೂರ್ತಿಗೊಳಿಸಿದರು. ಮುಂದೆ ಮನೆಯಲ್ಲೇ ಕುಳಿತು ಕಲಿತು ಮುಕ್ತ ವಿಶ್ವವಿದ್ಯಾಲಯದಿಂದ ಕನ್ನಡ ಸ್ನಾತಕೋತ್ತರ ಪದವಿಯನ್ನು, ವಿವಾಹ ನಂತರ ಪತ್ರಿಕೋದ್ಯಮದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪೂರೈಸಿದ ಛಲಗಾತಿ. ಕಲ್ಪನೆಯಲ್ಲಿ ಅರಳುತ್ತಿದ್ದ ಪೂರ್ಣಿಮಾರ ಕಥೆ ಅದೊಂದು ಕಥೆ. ಬಾಲ್ಯದಲ್ಲಿ ಸ್ವತಃ ಕತೆ ಕಟ್ಟಿ ಮನಮುಟ್ಟುವಂತೆ ಹೇಳಿಕೊಡುವಾಗ ಅಂದು ಸಹಪಾಠಿ ವಿದ್ಯಾರ್ಥಿನಿಯರ ದಂಡೆ ಆಕೆಯ ಸುತ್ತ ನೆರೆಯುತ್ತಿತ್ತಂತೆ. ನನ್ನಜ್ಜಿ ಆನಂದಿ ಚಿಕ್ಕಂದಿನಲ್ಲಿ ತುಂಬಾ ಕಥೆಗಳನ್ನು ಹೇಳಿಕೊಡುತ್ತಿದ್ದರು. ಅವರಷ್ಟಕ್ಕೆ ಯಕ್ಷಗಾನ ಪ್ರಸಂಗ ಬರೆಯುವ ಭಾಗವತಿಕೆಯ ಗೀಳು ಹಚ್ಚಿಕೊಂಡಿದ್ದರು. ಸಹಸ್ರಾರು ಗಾದೆ ಒಗ್ಗಟ್ಟುಗಳು ಅವರಿಗೆ ಗೊತ್ತಿತ್ತು. ಯಕ್ಷಗಾನದ ಅಪಾರ ಆಸಕ್ತಿ. ಊರಲ್ಲಿ ಬಯಲಾಟಗಳಿದ್ದರೆ ತಪ್ಪದೇ ನಮ್ಮನ್ನು ಕರೆದೊಯ್ಯುತ್ತಿದ್ದರು. ನನ್ನ ಸಾಹಿತ್ಯ ಏನಿದ್ರು ಅದರ ಸತ್ವ ಅವರದ್ದು. ಓದಿನ ಹಸಿವನ್ನು ಅರ್ಥ ಮಾಡಿಸಿದವರು ನನ್ನ ಅಜ್ಜಿ. ಆ ಅಜ್ಜಿಯ ಮೊಮ್ಮಗಳಾಗಿರುವುದರಿಂದಲೇ ಕಲಾ ಸಾಹಿತ್ಯ ಬದುಕಿನಲ್ಲಿ ಪುಟ್ಟ ಸಾಧನೆ ಮಾಡಲು ಸಾಧ್ಯವಾಯಿತೆಂಬ ಮಾತುಗಳು ಅಜ್ಜಿ ಸಾಕಿದ ಈ ಪುಣ್ಯದ್ದು. ಬಾಲ್ಯ ಅಂದರೆ ಗ್ರಾಮೀಣ ಪರಿಸರದಲ್ಲಿ ಬೆಳೆದಿರೋದು. ನನ್ನ ತಂದೆ ಹೆಸರು ಸುಬ್ರಾಯ ನಾಯ್ಕ್ ಅಂತ. ಆದರೆ ನಾವು ಚಿಕ್ಕಂದರೆ ತಂದೆಯನ್ನ ನೋಡಿದ್ದಿಲ್ಲ, ಕಳ್ಕೊಂಡಿದ್ದೀವಿ. ನಮ್ಮ ಬಾಲ್ಯ ಎಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ನಡೆದಿರೋದು. ನನ್ನ ವ್ಯಕ್ತಿತ್ವದ ಮೇಲೆ ನಾನು ಏನು ಕಲಾವಿದೆಯಾಗಿ ಬೆಳೆದಿದ್ದೀನೋ ಅದಕ್ಕೆ ನನ್ನ ಬಹಳಷ್ಟು ಪ್ರಭಾವ ಇರೋದು ನನ್ನ ಅಜ್ಜ ಮತ್ತು ಅಜ್ಜಿದು. ಅವರ ಪ್ರೀತಿ, ಮಮತೆ, ವಾತ್ಸಲ್ಯದಲ್ಲೇ ನಾನು ನನ್ನ ಆಂತರಿಕವಾದಂತಹ ಬೆಳವಣಿಗೆ, ಬಾಹ್ಯವಾದದ್ದು ಎರಡು ಕೂಡ ಅವರ ಸುಪರ್ದಿಯಲ್ಲೇ ನಡೆದಿದೆ. ನನ್ನ ಅಜ್ಜಿ ಹೆಸರು ಆನಂದಿ ಅಂತ, ಅಜ್ಜ ಹೆಸರು ಸೀನನಾಯ್ಕ್ ಅಂತ ಹೇಳಿ. ಇವರು ಆಗ ನಮ್ಮದು ಕೆಳ ಮಧ್ಯಮ ವರ್ಗ ಅಂತ ಹೇಳಿದ್ರು ಸರಿ, ಕೂಲಿನಲ್ಲಿ ಮಾಡಿಕೊಂಡು ಜೀವನವನ್ನು ಸಾಗಿಸ್ತಿದ್ದವರು. ನಮ್ಮ ಮಾವ ಇದ್ರು ಸದಾನಂದ ನಾಯ್ಕ ಅಂತ. ಇವರು ನನ್ನ ವಿದ್ಯಾಭ್ಯಾಸ ಇದಕ್ಕೆಲ್ಲ ಬಹಳ ಕೊಡುಗೆ ಇವರಿಂದ ನಾನು ಪಡ್ಕೊಂಡಿದ್ದೀನಿ. ಈ ರೀತಿಯಲ್ಲಿ ನನ್ನ ಬಾಲ್ಯ ನಡೆದಿತ್ತು. ಸಾಹಿತ್ಯ ಸಾಂಸ್ಕೃತಿಕ ವಲಯಗಳಲ್ಲಿ ಇವರ ಸೇವೆಯನ್ನು ಸ್ವಲ್ಪ ಗಮನಿಸೋಣ. 2010ರಲ್ಲಿ ಪ್ರಕಟವಾದ ಕವನ ಸಂಕಲನ ನನ್ನೊಳಗಿನ ಭಾವ, 2015ರಲ್ಲಿ ಶಬ್ದ ಸೀಮೆಯ ಆಚೆ, 2017ರಲ್ಲಿ ಅಕ್ಕನಂತೊಬ್ಬಳು ಅನುರಕ್ತೆ ಇವರ ಪ್ರಕಟಿತ ಕವನ ಸಂಕಲನಗಳು. ದೇವರನ್ನು ಪ್ರೀತಿಸುವುದೆಂದರೆ ಕವನ ಸಂಕಲನ ಇದೀಗ ಬಿಡುಗಡೆ ಹಂತದಲ್ಲಿದೆ. ಸುಮಾರು 6,000 ಶಬ್ದಾರ್ಥಗಳನ್ನೊಳಗೊಂಡ ಮಧುಸಂಚಯ ನುಡಿಮುತ್ತುಗಳ ಸಂಗ್ರಹ ಪುಸ್ತಕ ಬಿಡುಗಡೆ 2017ರಲ್ಲಿ. ಕನ್ನಡ ಕೊಂಕಣಿ ಶಬ್ದಕೋಶವನ್ನು 2017ರಲ್ಲಿ ಪ್ರಕಟಿಸಿದ್ದಾರೆ. ಮಂಗಳೂರು ವಿಶ್ವವಿದ್ಯಾನಿಲಯದ ಕೊಂಕಣಿ ಅಧ್ಯಯನ ಪೀಠವು ಈ ಶಬ್ದಕೋಶವನ್ನು ಪ್ರಕಟಿಸಿದೆ. ಹಲವಾರು ಕಥೆ ಕವನಗಳು ನಾಡಿನ ಪ್ರಸಿದ್ಧ ಪತ್ರಿಕೆಗಳಲ್ಲಿ ಪ್ರಕಟವಾಗಿವೆ. ಇದಲ್ಲದೆ ಪ್ರಸಿದ್ಧ ಸುಂದರ ಪ್ರಕಾಶನವು ಪ್ರಕಟಿಸಿದ ಆಯ್ದ 3 ಕವಿಗಳ ಕವನಗಳನ್ನೊಳಗೊಂಡ ಕನ್ನಡ ಕವಿಕಾವ್ಯ ಕುಸುಮ 37 ಎಂಬ ಕೃತಿಯಲ್ಲಿ ಪೂರ್ಣಿಮಾರ 25 ಕವನಗಳು ಅಚ್ಚಾಗಿವೆ. ಮಂಜೇಶ್ವರದ ರಾಷ್ಟ್ರಕವಿ ಗೋವಿಂದ ಪೈ ನಿವಾಸದಲ್ಲಿ ನಡೆದ ಬಹುಭಾಷಾ ಕವಿಗೋಷ್ಠಿ, ಮಿಜೋರಾಂನಲ್ಲಿ ನಡೆದ ಬಹುಭಾಷಾ ಕವಿಗೋಷ್ಠಿಯಲ್ಲಿ ಕವನ ವಾಚಿಸಿದ್ದಾರೆ. ವಿಶಾಖಪಟ್ಟಣದಲ್ಲಿ ನಡೆದ ಬಹುಭಾಷಾ ಕವಿಗೋಷ್ಠಿಯಲ್ಲೂ ಕನ್ನಡ ಕವನ ವಾಚನ ಮಾಡಿದ್ದಾರೆ. ಗೋವಾದ ಪಣಜಿಯಲ್ಲಿ ನಡೆದ ಬಹುಭಾಷಾ ಕವಿಗೋಷ್ಠಿ, ಕಾರ್ಕಳದಲ್ಲಿ ಆಕಾಶವಾಣಿ ಪ್ರಾಯೋಜಕತ್ವದಲ್ಲಿ ನಡೆದ ವಸಂತ ಕಾವ್ಯ ಕವಿಗೋಷ್ಠಿ, 2014ರಲ್ಲಿ ಉಡುಪಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಗೋಷ್ಠಿ, 2012ರಲ್ಲಿ ಬೆಂಗಳೂರಿನ ರಾಮಕೃಷ್ಣ ಮಠದಲ್ಲಿ ನಡೆದ ಕವಿಗೋಷ್ಠಿ, 2016ರಲ್ಲಿ ಧಾರವಾಡದ ಬೇಂದ್ರೆ ಭವನದಲ್ಲಿ ನಡೆದ ಸಂಕ್ರಾಂತಿ ಕವಿಗೋಷ್ಠಿಗಳಲ್ಲಿ ಕವಿಯಾಗಿ ಕವಯತ್ರಿಯಾಗಿ ಭಾಗವಹಿಸಿದ್ದಾರೆ.
ಮಡ್ಗಾಂವ್ನಲ್ಲಿ ನಡೆದ ಗೋವಾ ಕನ್ನಡ ಸಂಘದ ಸಾಹಿತ್ಯೋತ್ಸವದ ಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ. 2016ರಲ್ಲಿ ಮೈಸೂರು ದಸರಾ ಪ್ರಧಾನ ಕವಿಗೋಷ್ಠಿಯಲ್ಲಿ ಕವಿತಾ ವಾಚನ ಮಾಡಿದ್ದಾರೆ. ಹಾಸನದಲ್ಲಿ ನಡೆದ ರಾಜ್ಯ ಮಟ್ಟದ ಸುಗಮ ಸಂಗೀತ ಸಮ್ಮೇಳನದ ಕವಿಗೋಷ್ಠಿಯಲ್ಲೂ ಕವನ ವಾಚನ ಮಾಡಿದ್ದಾರೆ. ಕಾಸರಗೋಡಿನಲ್ಲಿ ನಡೆದ ಕನ್ನಡ ಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಾಯೋಜಿತ ಸಾಹಿತ್ಯಿಕ ಕಾರ್ಯಕ್ರಮದಲ್ಲಿ 2017ರಲ್ಲಿ ಪ್ರಬಂಧ ಮಂಡಿಸಿದ್ದಾರೆ. ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಕಾರ್ಯಕ್ರಮದಲ್ಲಿಯೂ ಪ್ರಬಂಧ ಮಂಡಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಕರ್ನಾಟಕ ನಾಟಕ ಅಕಾಡೆಮಿಯಿಂದ ಪ್ರಾಯೋಜಿತ ರಾಜ್ಯ ಮಟ್ಟದ ರಂಗನಟಿಯರ ಸಮ್ಮೇಳನದಲ್ಲಿ ಉಡುಪಿ ಜಿಲ್ಲಾ ಪ್ರತಿನಿಧಿಯಾಗಿ ಪೂರ್ಣಿಮಾ ಸುರೇಶ್ ಪಾಲ್ಗೊಂಡಿದ್ದಾರೆ. ಅದೇ ರೀತಿ ಧಾರವಾಡದಲ್ಲಿ ಜರುಗಿದ ರಾಜ್ಯ ಮಟ್ಟದ ಪ್ರಥಮ ಹವ್ಯಾಸಿ ರಂಗ ಕಲಾವಿದರ ಸಮಾವೇಶದಲ್ಲೂ ಭಾಗಿಯಾಗುವ ಅವಕಾಶ ಇವರಿಗೆ ದಕ್ಕಿದೆ. ಉಡುಪಿಯಲ್ಲಿ ನಡೆದ ವಿಶ್ವ ಕೊಂಕಣಿ ಸಮ್ಮೇಳನದಲ್ಲಿ ಕೊಂಕಣಿ ಕವಿತಾ ವಾಚನ, ರಾಜ್ಯ ಮಟ್ಟದ ಕೊಂಕಣಿ ಮಹಿಳಾ ಸಮ್ಮೇಳನದಲ್ಲಿ ಕವಿತಾ ವಾಚನ, ಕೊಂಕಣಿ ನಾಟಕ ಕರ್ಮಾಧೀನ, ಎಕ್ಲೋ ಆನೆಕ್ಲೋ, ಸಂಬಂಧಗಳಲ್ಲಿ ಅಭಿನಯ ಈ ನಾಟಕಗಳು ಕೊಲ್ಲಿ ರಾಷ್ಟ್ರಗಳಲ್ಲೂ ಪ್ರದರ್ಶನವಾಗಿವೆ. 2 ಕೊಂಕಣಿ ಸಿನಿಮಾಗಳಲ್ಲಿ ಮುಖ್ಯ ಪಾತ್ರದಲ್ಲಿ ಇವರು ನಟಿಸಿದ್ದಾರೆ. ಕೊಂಕಣಿ ಭಾಷಾ ಮಕ್ಕಳಿಗಾಗಿ ರಂಗ ಶಿಬಿರ, ಕೊಂಕಣಿ ಶಬ್ದಕೋಶ ಸಂಗ್ರಹ, ಕೊಂಕಣಿ ಭಾಷಾ ಕಾರ್ಯಕ್ರಮಗಳ ಆಯೋಜನೆಯನ್ನು ಮಾಡಿದ್ದಾರೆ. ಮಂಗಳೂರು ಆಕಾಶವಾಣಿಯ ಬಿ ಗ್ರೂಪ್ ಕಲಾವಿದೆಯಾಗಿದ್ದಾರೆ. ನಾಟಕದ ಅಭಿನೇತ್ರಿಯಾಗಿ ಚಮ್ಮಾರನ ಚಾಲಕಿ ಹೆಂಡತಿ, ಹೇಮಂತ, ಸಂಬಂಧ, ಸಿದ್ಧತೆ, ಕರ್ಮಾಧೀನ, ಅಮ್ಮ ರಿಟೈರ್ಡ್ ಆಗ್ತಾಳೆ ನಾಟಕಗಳಲ್ಲಿ ಗಮನಾರ್ಹ ಪಾತ್ರ ನಿರ್ವಹಿಸಿದ್ದಾರೆ. ಶಿವಮೊಗ್ಗ ಕರ್ನಾಟಕ ಸಂಘದ ಕಾವ್ಯ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರಮ್ಮ ಹಾರನಹಳ್ಳಿ ದತ್ತಿ ಪ್ರಶಸ್ತಿ, ಪ್ರಮೀಳಾ ಫಾಲನೇತ್ರಿ ದತ್ತಿ ಪ್ರಶಸ್ತಿ ಇವರನ್ನು ಅರಸಿ ಬಂದಿವೆ. ಕಿರುತೆರೆಯಲ್ಲಿ ಕೂಡ ಈ ನಟಿ ಸದ್ದು ಮಾಡಿದ್ದಾರೆ. ಚಂದನ ಚಾನೆಲ್ನಲ್ಲಿ ಪ್ರಸ್ತುತವಾದಂತಹ ಕೋಟಿ ಚೆನ್ನಯ್ಯ, ಚಂದನ ಚಾನೆಲ್ನಲ್ಲಿ ಪ್ರಸಾರವಾದ ಸರಸಮ್ಮನ ಸಮಾಧಿ, ಉದಯ ಚಾನೆಲ್ನಲ್ಲಿ ಪ್ರಸಾರವಾದ ಜೀವನದಿ ಧಾರಾವಾಹಿಗಳಲ್ಲಿ ಪ್ರಮುಖ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ. ಚಲನಚಿತ್ರಗಳಲ್ಲಿ ಕೂಡ ಹೆಸರನ್ನು ಮಾಡಿದ್ದಾರೆ. ಗಿರೀಶ್ ಕಾಸರವಳ್ಳಿ ನಿರ್ದೇಶನದ ಗುಲಾಬಿ ಟಾಕೀಸ್, ಶಂಕರ ಪುಣ್ಯಕೋಟಿ, ಶೇಷಾದ್ರಿಯವರ ವಿದಾಯ, ದೇವರ ನಾಡಿನಲ್ಲಿ ಶೇಷಾದ್ರಿಯವರ ಭೇಟಿ, ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ, ಬರಗೂರು ರಾಮಚಂದ್ರಪ್ಪ ನಿರ್ದೇಶನದ ಮೂಕನಾಯಕ, ಬ್ರಹ್ಮ ಗುರುನಾರಾಯಣ ಸ್ವಾಮಿ, ಅದೇ ರೀತಿ ಬಿ ಶಿವಾನಂದ ನಿರ್ದೇಶಿಸಿದ ಮಲ್ಲದಾನ ಎಂಬ ಚಲನಚಿತ್ರದಲ್ಲೂ ಕೂಡ ತಾರನಾಥ್ ಬೋಡರ್ ಜೊತೆ ಮುಖ್ಯ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಈ ಚಿತ್ರವು ರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಭಾಗವಹಿಸಿದೆ. ಕೊಂಕಣಿ ಚಲನಚಿತ್ರಗಳಾದ ಉಜ್ವಾಡು, ಅಂತು ಎಂಬುವುಗಳಲ್ಲಿ ಪೂರ್ಣಿಮಾರು ಪಾತ್ರ ನಿರ್ವಹಿಸಿದ್ದಾರೆ. ಇವರ ಅಕ್ಕನಂತೊಬ್ಬಳು ಅನುರಕ್ತೆ ಕವನ ಸಂಕಲನಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿನ 2017ನೇ ಸಾಲಿನ ದಿವಂಗತ ಗೌರಮ್ಮ ಹಾರನಹಳ್ಳಿ ಕೆ ಮಂಜಪ್ಪ ದತ್ತಿ ಪ್ರಶಸ್ತಿ, ಶಬ್ದ ಸೀಮೆಯಾಚೆ ಸಂಕಲನಕ್ಕೆ GS ಶಿವರುದ್ರಪ್ಪ ಕಾವ್ಯ ಪ್ರಶಸ್ತಿ, ಅದ್ಭುತ ನಟನೆಗಾಗಿ ಕಟಪಾಡಿ ವನಸುಮ ವೇದಿಕೆಯ ಪ್ರತಿಷ್ಠಿತ ವನಸುಮ ಪುರಸ್ಕಾರ ದೊರೆತಿವೆ. 100 ಕಡೆ ಸನ್ಮಾನ, ಅಭಿನಂದನೆ, ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ಇವರ ಅಭಿನಯದ ಅಂತು ಎಂಬ ಕೊಂಕಣಿ ಚಲನಚಿತ್ರಕ್ಕೆ ಹಿಸ್ ಗ್ಲೋಬಲ್ ಸಿನೆ ಪ್ರಶಸ್ತಿ ಬಂದಾಗ ಈ ಚಿತ್ರದ ಅದ್ಭುತ ನಟನೆಗಾಗಿ ಪೂರ್ಣಿಮಾ ಸುರೇಶ್ಗೆ ರಾಷ್ಟ್ರೀಯ ಮಟ್ಟದ ಶ್ರೇಷ್ಠ ಸಹನಟಿ ಪ್ರಶಸ್ತಿ ಒಲಿದಿರುವುದು ಅವರ ಕಲಾ ಬದುಕಿನ ಸುಮುಹೂರ್ತಗಳಲ್ಲಿ ಒಂದು. ತುಳುನಾಡ ಪಾಡ್ದನಗಳನ್ನಾಧರಿಸಿ ವಿಶೇಷ ರೀತಿಯಲ್ಲಿ ಸಿದ್ಧಪಡಿಸಿ ಹಿರಿಯ ಕಲಾವಿದ ನಿರ್ದೇಶಕ ಕೃಷ್ಣಮೂರ್ತಿ ಕವೆತ್ತಾರು ಅವರು ನಿರ್ದೇಶಿಸಿದ ಸತ್ಯನಾಪುರದ ಸಿರಿ ಎಂಬ ಏಕವ್ಯಕ್ತಿ ನಾಟಕವು ಪೂರ್ಣಿಮಾರ ಕಲಾ ಬದುಕಿನ ಮಹತ್ವದ ಮೈಲುಗಲ್ಲು ಎಂದರೆ ತಪ್ಪಲ್ಲ. ಏಕವ್ಯಕ್ತಿಯು ರಂಗದ ಮೇಲೆ ಹಲವು ಪಾತ್ರಗಳನ್ನು ನಿಭಾಯಿಸುವ ಈ ಅದ್ಭುತ ಪ್ರಯೋಗವು ಬೆರಗು ಮೂಡಿಸುವಂಥದ್ದು, ಹುಬ್ಬೇರಿಸುವಂಥದ್ದು. ಬರೋಬ್ಬರಿ 1 ಗಂಟೆ 20 ನಿಮಿಷ ಕಾಲ ವಿಶ್ರಾಂತಿಯೇ ಇಲ್ಲದೆ ರಂಗದ ಮೇಲೆ ನವರಸ ನಟನೆಯ ರಸದೌತಣ ನೀಡುವ ಈ ರಂಗ ಪ್ರಯೋಗವು ವಿಶೇಷ ಗಮನ ಸೆಳೆದಿದೆ. ಸಂಗೀತದ ನೂಪುರ ಧ್ವನಿ, ಹಿಮ್ಮೇಳದ ತಾಳ ಮೇಳವು ನಾಟಕದ ಮೌಲ್ಯ ಮಾಧುರ್ಯವನ್ನು ಮತ್ತಷ್ಟು ಏರಿಸಿದೆ. ಈಗಾಗಲೇ ನಾಟಕವು ಯಶಸ್ವಿ 28 ಪ್ರಯೋಗಗಳನ್ನು ಪೂರ್ತಿಗೊಳಿಸಿದೆ. ಓರ್ವ ಶ್ರೇಷ್ಠ ಸಂಘಟಕಿಯೂ ಆಗಿರುವ ಪೂರ್ಣಿಮಾ ಸುರೇಶರು ಹಿರಿಯಡ್ಕದಲ್ಲಿ ಅಮೋಘವೆಂಬ ಸಂಸ್ಥೆಯನ್ನು ಹುಟ್ಟುಹಾಕಿ ಅದರ ವ್ಯವಸ್ಥಾಪಕ ನಿರ್ದೇಶಕಿಯಾಗಿ ಸಾಹಿತ್ಯಿಕ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ನೀರೆರೆದು ಪೋಷಿಸುತ್ತಿರುವವರು. 2010ರಲ್ಲಿ ಸ್ಥಾಪಿತವಾದ ಅಮೋಘ ಸಂಸ್ಥೆಯು ಈಗಾಗಲೇ 10 ಹಲವು ಕೃತಿಗಳನ್ನು ಪ್ರಕಟಿಸಿ ಸಾರಸ್ವತ ಲೋಕಕ್ಕೆ ಅರ್ಪಿಸಿದೆ. ಸಂಸ್ಥೆಯ ಸಹಯೋಗದಲ್ಲಿ ಅನೇಕ ನಾಟಕಗಳ ನಿರ್ಮಾಣ, ಪ್ರದರ್ಶನ, ಸಾಂಸ್ಕೃತಿಕ ಚಟುವಟಿಕೆ ಆಯೋಜಿಸುತ್ತಾ ಸದ್ದು ಮಾಡುತ್ತಿದೆ.
ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಹಿರಿಯಡ್ಕದಲ್ಲಿ ಆಯೋಜಿಸಲಾದ ಬೃಹತ್ ತ್ರಿದಿನ ನೃತ್ಯ ಗಾಯನ ನಾಟಕ ಉತ್ಸವವು ಸಂಸ್ಥೆಯ ಮಣಿಮುಕುಟದ ಮೇಲಿನ ಚಿನ್ನದ ಗರಿಯೇ ಹೌದು. ಸಂಪೂರ್ಣ ಮೇಲುಸ್ತುವಾರಿ ವಹಿಸಿ ದಣಿವರಿಯದ ಸಾರಥಿಯಾಗಿ ಓಡಾಡುತ್ತಾ ಕಾರ್ಯಕ್ರಮದ ಯಶಸ್ಸಿನ ರೂವಾರಿಯಾಗಿ ಇವರು ಪ್ರಶಂಸಿಸಲ್ಪಟ್ಟವರು. ಮಂಗಳೂರು ಆಕಾಶವಾಣಿಯ ಬೀದರ್ಜೆ ಕಲಾವಿದೆ. 50 ವರ್ಷಗಳ ಇತಿಹಾಸವಿರುವ ರಂಗಭೂಮಿ ಉಡುಪಿ ಎಂಬ ಪ್ರಖ್ಯಾತ ರಂಗ ಸಂಸ್ಥೆಯ ಕಾರ್ಯಕಾರಿಣಿ ಸದಸ್ಯೆ, ಮಂಗಳೂರು ವಿಶ್ವವಿದ್ಯಾನಿಲಯದ ಕೊಂಕಣಿ ಅಧ್ಯಯನ ಪೀಠದ ಸದಸ್ಯೆ, ಜೆಸಿಐಯ ವಲಯ ತರಬೇತುದಾರೆ, ಸಂಪನ್ಮೂಲ ವ್ಯಕ್ತಿಯಾಗಿ ಗಮನಾರ್ಹ ಸಾಧನೆ ಮೆರೆದಿದ್ದಾರೆ. ಕೆಲಕಾಲ ಬಿಜೆಪಿ ಪಕ್ಷದ ಜಿಲ್ಲಾ ಮಾಧ್ಯಮ ಪ್ರಕೋಷ್ಠದ ಸಂಚಾಲಕಿಯಾಗಿ ದುಡಿದಿದ್ದರೂ ಸದ್ಯ ರಾಜಕೀಯದಲ್ಲಿ ಆಸಕ್ತರಲ್ಲ. 2010ರಲ್ಲಿ ಜೆಸಿಐ ಉಡುಪಿ ವಲಯದ ಅಧ್ಯಕ್ಷೆಯಾಗಿ ತನ್ನ ಸಂಘಟನಾ ಚಾತುರ್ಯ ನಾಯಕತ್ವ ಗುಣ ಪ್ರದರ್ಶಿಸಿದ ಅವರು ವಲಯದ ಪ್ರಥಮ ಮಹಿಳಾ ಅಧ್ಯಕ್ಷೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾದವರು. 2008ರಲ್ಲಿ ಮಹಿಳಾ ವಿಂಗ್ ಅಧ್ಯಕ್ಷೆ, 2009ರಲ್ಲಿ ತರಬೇತುದಾರೆ, 2011ರಲ್ಲಿ ಜೆಸಿಐಯ ವಲಯ ಸಂಯೋಜಕಿ, 2013ರಲ್ಲಿ GND ನಿರ್ದೇಶಕಿಯಾಗಿಯೂ ಗಮನಾರ್ಹ ಸಾಧನೆ ಮೆರೆದವರು. ಈ ಸಂದರ್ಭದಲ್ಲಿ ಇವರ ವಲಯಕ್ಕೆ ರಾಜ್ಯ ರಾಷ್ಟ್ರೀಯ ಮಟ್ಟದ ಅನೇಕ ಪ್ರಶಸ್ತಿಗಳು ದಕ್ಕಿದ್ದವು ಎನ್ನುವಾಗ ಅದರಲ್ಲಿ ಪೂರ್ಣಿಮಾರ ಕೊಡುಗೆಯನ್ನು ಉಲ್ಲೇಖಿಸಲೇಬೇಕು. ಪಂಚಾಯತ್ ರಾಜ್ ಮಹಿಳಾ ಸ್ವಾವಲಂಬನೆ ಮದ್ಯಮುಕ್ತಿ ಬಗ್ಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಸೂಕ್ತವಾಗಿ ತರಬೇತಿ ಕೊಡುತ್ತಾರೆ. ಉಡುಪಿಯ ಪ್ರಾದೇಶಿಕ ಟಿವಿ ಚಾನೆಲ್ನ ಹಾಲು ಜೇನು I2I ಕಾರ್ಯಕ್ರಮ ನಿರೂಪಕಿಯಾಗಿ ಪ್ರಮುಖ ವ್ಯಕ್ತಿಗಳೊಂದಿಗೆ ಚಾನೆಲ್ ಸಂದರ್ಶನ ನಡೆಸಿದ್ದಾರೆ. ಹಿರಿಯರಾಗಿರುವ ಡಾಕ್ಟರ್ ಜಗದೀಶ್ ಪೈ ಅಧ್ಯಕ್ಷರಾಗಿರುವ ಸದ್ರಿ ಸಾಲಿನಲ್ಲಿ ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿಯಲ್ಲಿ ಸದಸ್ಯರಾಗಿದ್ದಾರೆ. ಅಕಾಡೆಮಿ ಬಗೆಗೆ ಅವರ ಮಾತುಗಳಿಂದಲೇ. ಸಂಘಟಕಿಯಾಗಿ ನಾನು ನಮ್ಮ ಅಮೋಘ ಎನ್ನುವಂಥ ಒಂದು ಸಂಸ್ಥೆಯನ್ನು ಆರಂಭ ಮಾಡಿ ಅದರಲ್ಲಿ ನಾನು ತೊಡಗಿಸಿಕೊಂಡಿದ್ದೇನೆ. ಈ ಸಂಸ್ಥೆಯ ಮೂಲಕವಾಗಿ ಹಲವಾರು ನಾಟಕಗಳು, ಸಾಹಿತ್ಯದ ಕಾರ್ಯಕ್ರಮಗಳು, ಪುಸ್ತಕ ಬಿಡುಗಡೆ ಇರ್ಬೋದು, ಹಾಗೂ ಇತರ ಸಾಮಾಜಿಕ ಕೆಲವು ಕಾರ್ಯಕ್ರಮಗಳಿರ್ಬೋದು, ಶಿಬಿರಗಳನ್ನು ಮಾಡೋದಿರ್ಬೋದು, ಕಾರ್ಯಾಗಾರಗಳನ್ನು ಮಾಡುವಂಥದ್ದು ಇಂತಹ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸ್ತಾ ಇದ್ದೀನಿ. ಇದರ ಜೊತೆಗೆ ಹೆಚ್ಚಿನ ಜವಾಬ್ದಾರಿ ಅಂದರೆ 2 ವರ್ಷದ ಮೊದಲು ನನಗೆ ಮಂಗಳೂರು ವಿಶ್ವವಿದ್ಯಾನಿಲಯ ತನ್ನ ಸ್ಥಾಪನೆ ಮಾಡಿರುವಂಥ ಕೊಂಕಣಿ ಅಧ್ಯಯನ ಪೀಠ ಇದರಲ್ಲಿ ನನ್ನನ್ನು ಸದಸ್ಯೆಯನ್ನಾಗಿ ನೇಮಕ ಮಾಡಿದರು. ಇದು ಒಬ್ಬ ಕೆಲಸ ಮಾಡಲಿಕ್ಕೆ ಸಂಘಟಕಿಯಾಗಿ ಒಂದಷ್ಟು ಹೆಚ್ಚಿನ ಜವಾಬ್ದಾರಿಯನ್ನು ನನ್ನ ಪಾಲಿಗೆ ನೀಡಿದೆ. ಈ ಸಮಯದಲ್ಲಿ ನಾನು ಕನ್ನಡ ಕೊಂಕಣಿ 6,000 ಪದಗಳ ಒಂದು ಶಬ್ದಕೋಶವನ್ನು ಸಂಪಾದನೆ ಮಾಡಿದ್ದೇನೆ. ಇದು ಕೊಂಕಣಿಯ RSP ಅಂದರೆ ರಾಜಪುರ ಸಾರಸ್ವತ ಕೊಂಕಣಿಯಲ್ಲಿ ಈ ಶಬ್ದಕೋಶ ಇದೆ. ಇದನ್ನು ಬಿಡುಗಡೆ ಮಾಡಿದೆ. ಇದರ ಜೊತೆಗೆ ಇನ್ನೊಂದು ಕೊಂಕಣಿ ನಾಟಕವನ್ನು ಕೂಡ ಮಾಡಿದ್ದೀನಿ. ಬಿಡುಗಡೆ ಮಾಡಿಲ್ಲ, ಪುಸ್ತಕ ಆಗಿದೆ, ಅಧಿಕೃತವಾಗಿ ಬಿಡುಗಡೆ ಮಾಡಿಲ್ಲ. ಪುಸ್ತಕವನ್ನೆಲ್ಲ ಹಂಚಿದ್ದೀನಿ. ಇದು ಚಂದ್ರಶೇಖರ್ ಕಂಬಾರ್ ಅವರ ಶಿವರಾತ್ರಿ ನಾಟಕವನ್ನು ಶಿವರಾತ್ರ ಅಂತ ಹೇಳಿ ಇದನ್ನು ಕೂಡ ಕೊಂಕಣಿಗೆ ಅನುವಾದ ಮಾಡಿದ್ದೇನೆ. ಇದಲ್ಲದೆ ಈ ವರ್ಷ ಸಿಕ್ಕಿರುವ ಇನ್ನೊಂದು ಜವಾಬ್ದಾರಿ ಅಂದರೆ ಕರ್ನಾಟಕ ಸರ್ಕಾರದ ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ಸದಸ್ಯೆಯಾಗಿ ನಾನು ನಿಯುಕ್ತಿಗೊಂಡಿದ್ದೇನೆ. ಈಗಷ್ಟೇ ಕನ್ನಡ ಕೊಂಕಣಿ ಸಾಹಿತ್ಯ ಅಕಾಡೆಮಿ 25 ವರ್ಷಗಳನ್ನು ಪೂರೈಸಿ ಮೊನ್ನೆಯಷ್ಟೇ ಕಾರ್ಕಳದಲ್ಲಿ ವಿಜೃಂಭಣೆಯಿಂದ ರುಪ್ಯಾಲ್ ಮಹೋತ್ಸವ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡಿದೆ. ಇಂತಹ ಸಮಯದಲ್ಲಿ ಇಂತಹ ಒಂದು ಮಹತ್ತರವಾದಂಥ ಖುಷಿಯ ಸಂದರ್ಭದಲ್ಲಿ ನಾನು ಇದರ ಒಂದು ಭಾಗವಾಗಿ ನಾನು ಕೂಡ ಜವಾಬ್ದಾರಿಯನ್ನು ನಿರ್ವಹಿಸಿರುವುದು ನನಗೆ ಬಹಳಷ್ಟು ಖುಷಿ. ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ, ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ, ಬೆಳಕಾನಿಟ್ಟು ತೂಗಿದಾಕೆ ಬೆಳಕಾನಿಟ್ಟು ತೂಗಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಸ್ತ್ರೀ
ಎಂದರೆ ಅಷ್ಟೇ ಸಾಕೆ. ಹಸುರಾನುಟ್ಟ ಬೆಟ್ಟಗಳಲ್ಲಿ ಮೊಲೆ ಹಾಲಿನ ಹೊಳೆಯ ಇಳಿಸಿ, ಹಸುರಾನುಟ್ಟ ಬೆಟ್ಟಗಳಲ್ಲಿ ಮೊಲೆ ಹಾಲಿನ ಹೊಳೆಯ ನಿಳಿಸಿ, ಬಯಲ ಹಸಿರ ನಗಿಸಿದಾಕೆ, ಬಯಲ ಹಸಿರ ನಗಿಸಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ನಿನಗೆ ಬೇರೆ ಹೆಸರು ಬೇಕೆ. ಸ್ತ್ರೀ ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಮರಗಿಡವು ಮುಂಗುರುಡನು ತಂಗಾಳಿಯ ಬೆರಳ ಸವರಿ, ಮರಗಿಡವು ಮುಂಗುರುಳನು ತಂಗಾಳಿಯ ಬೆರಳ ಸವರಿ, ಹಕ್ಕಿ ಗಿಲ್ಲಕ್ಕಿ ಹಿಡಿಸಿದಾಕೆ, ಹಕ್ಕಿ ಗಿಲ್ಲಕ್ಕಿ ಹಿಡಿಸಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ನಿನಗೆ ಬೇರೆ ಹೆಸರು ಬೇಕೆ. ಸ್ತ್ರೀ ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಮನೆ ಮನೆಯಲ್ಲಿ ದೀಪ ಮುಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ, ಮನೆ ಮನೆಯಲ್ಲಿ ದೀಪ ಮುಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ, ತಂದೆ ಮಗುವ ತಪ್ಪಿದಾಗೆ, ತಂದೆ ಮಗುವ ತಪ್ಪಿದಾಗೆ, ನಿನಗೆ ಬೇರೆ ಹೆಸರು ಬೇಕೆ. ಸ್ತ್ರೀ ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಸ್ತ್ರೀ ಹಿರಿಯಡ್ಕದ ಪ್ರಾಥಮಿಕ ಶಾಲೆಯಲ್ಲಿ 2ನೇ ತರಗತಿ ವಿದ್ಯಾರ್ಥಿನಿಯಾಗಿರುವಾಗಲೇ ವಾಲಿವಧೆ ನಾಟಕವನ್ನು ಸ್ವಂತವಾಗಿ ಬರೆದು ಸಹಪಾಠಿಗಳಿಗೆ ಪಾತ್ರಗಳನ್ನು ಹಂಚಿ ಪ್ರದರ್ಶಿಸಿದಾಗ ಆ ಅರಳು ಪ್ರತಿಭೆಯನ್ನು ಶಿಕ್ಷಕರು ಗಮನಿಸಿದ್ದರು. ಮುಂದೆ ಚರ್ಚಾಗೋಷ್ಠಿ, ಭಾಷಣ ಸ್ಪರ್ಧೆಗಳಲ್ಲಿ ಆಕೆಗೆ ಅವಕಾಶ ದೊರೆಯುತ್ತಿತ್ತು. ಪದವಿ ಪೂರ್ವ ತರಗತಿಯಲ್ಲಿರುವಾಗ ಕಾಲೇಜು ವಾರ್ಷಿಕೋತ್ಸವಕ್ಕೆ ಪ್ರದರ್ಶಿಸಲ್ಪಟ್ಟ ಭೌಮಾಸುರ ನಾಟಕದಲ್ಲಿ ಪೃಥ್ವಿದೇವಿಯ ಪಾತ್ರಕ್ಕೆ ಜೀವ ತುಂಬಿದ ಪೂರ್ಣಿಮಾರ ಕಲಾ ಬದುಕಿನ ಮೊದಲ ಪುಟ್ಟ ಹೆಜ್ಜೆ ಅದಾಗಿತ್ತು. ಕಲಿಕೆ ಮುಂದುವರಿದು ಬಳಿಕ ಖಾಸಗಿ ಉದ್ಯೋಗ ಕಂಡುಕೊಂಡಾಗ ಕಲೆ, ಸಾಹಿತ್ಯ ದೂರವಾಯಿತು. ಈ ಮಧ್ಯೆ 1995ರಲ್ಲಿ ಬಸ್ಸು ಮಾಲಕರಾಗಿದ್ದ ಕುಯಿಲಾಡಿ ಸುರೇಶ್ ನಾಯ್ಕ್ ಅವರ ಕೈ ಹಿಡಿದು ಬಾಳ ಪಯಣ ಆರಂಭಿಸಿದರು. ವಿವಾಹ ನಂತರ ತಾನು ಮತ್ತೆ ಓದು, ಬರಹ, ಅಭಿನಯಗಳಲ್ಲಿ ಸಕ್ರಿಯನಾದನೆಂದು ಪೂರ್ಣಿಮಾ ಸ್ಮರಿಸುತ್ತಾರೆ. ಅವರ ಸಾಹಿತ್ಯಿಕ ಸಾಂಸ್ಕೃತಿಕ ಉನ್ನತಿಯ ಶಾಖೆ ಆರಂಭವಾದುದು ಆ ಬಳಿಕ. ಬಾಳ ಸಂಗತಿಯ ಬೆಂಬಲವೊಂದರಿಂದಲೇ ಇವೆಲ್ಲ ಸಾಧ್ಯವಾಯಿತು ಅನ್ನುವ
ಅವರ ಮಾತು ತೋರಿಕೆಯೇ ಅಲ್ಲ, ಹೃದಯಾಂತರಾಳದ ನುಡಿ. ಮದುವೆ ಆದ ನಂತರ ನಾನು ಕುಲೇಡಿ ಸುರೇಶ್ ನಾಯ್ಕ್, ನನ್ನ ಪತಿ ಹೆಸರು. ಇವು ಮದುವೆ ಆದ ನಂತರ ನನ್ನ ಬದುಕಿನ ಒಂದು ದೊಡ್ಡ ತಿರುವು ಅಂತೇಳಿ ನಾನು ಭಾವಿಸ್ಕೊಳ್ತೇನೆ. ಯಾಕಂದ್ರೆ ನನ್ನ ಎಲ್ಲ ಬೆಳವಣಿಗೆಗಳು ಕೂಡ ಆರಂಭ ಆಗಿರೋದು ಮದುವೆಯ ನಂತರದಲ್ಲೇ. ಅದು ಅಭಿನಯದ ಜೀವನ ಇರ್ಬೋದು ಅಥವಾ ಸಾಹಿತ್ಯಿಕವಾಗಿ ನಾನು ಬೆಳವಣಿಗೆ ಕಂಡದ್ದಿರ್ಬೋದು, ಎಲ್ಲವೂ ಕೂಡ ಮದುವೆಯಾದ ನಂತರ. ಅದರ ಮೊದಲು ಎಲ್ಲೋ ಒಂದು ಕಡೆಯಲ್ಲಿ ಅದು ಸೂಕ್ತವಾಗಿ ಇತ್ತು ಅಂತ ಅನಿಸುತ್ತೆ. ಅದಕ್ಕೆ ತಕ್ಕದಂಥ ವೇದಿಕೆ ಸಿಕ್ಕಿರಲಿಲ್ಲ. ಆನಂತರದಲ್ಲಿ ಇವರ ಪ್ರೋತ್ಸಾಹದಿಂದಾಗಿ, ಸುರೇಶ್ ಅವರ ಪ್ರೋತ್ಸಾಹದಿಂದಾಗಿ ನಾನು ಬಹಳಷ್ಟು ನನ್ನನ್ನು ನಾನು ತೊಡಗಿಸಿಕೊಳ್ಳಿಕ್ಕೆ, ನಾನು JCಯಲ್ಲಿ ತೊಡಗಿಸಿಕೊಂಡದಿರ್ಬೋದು ಅಥವಾ ಕಲಾವಿದೆಯಾಗಿ ಬೆಳೆದಿರ್ಬೋದು, ಸಾಹಿತ್ಯಿಕವಾಗಿ ಬರವಣಿಗೆ ಇರ್ಬೋದು, ಎಲ್ಲವುಗಳಿಗೆ ಕೂಡ ಶಕ್ತಿಯಾಗಿ ನಿಂತಿರೋದು ನನ್ನ ಪತಿ. ಒಬ್ಬ ಮಗ ಇದ್ದಾನೆ, ಅವನೀಗ 9ನೇ ಕ್ಲಾಸ್ ಓದ್ತಾ ಇದ್ದಾನೆ, ಅಮೋಘ ಅಂತ ಹೆಸರು. ಜೊತೆಗೆ ನನ್ನ ಗಂಡ ಕೂಡ ಸಾಮಾಜಿಕವಾಗಿ ರಾಜಕೀಯವಾಗಿ ತನ್ನನ್ನು ತೊಡಗಿಸಿಕೊಂಡು ಸಾಮಾಜಿಕ ಕಾರ್ಯಗಳಲ್ಲಿ ನೀಡುವಂಥದ್ದು. ಇವರ ಪ್ರೋತ್ಸಾಹ ನನಗೆ ಬಹಳಷ್ಟಿದೆ. ಅವರಿಗೆ ಗಾಡ್ ಫಾದರ್ ಕೂಡ ಹೌದು, ಒಳ್ಳೆಯ ಗೆಳೆಯ ಕೂಡ ಹೌದು, ಒಳ್ಳೆಯ ಪತಿ ಕೂಡ ಹೌದು. ಜೊತೆಗೆ ನಾನು ಕೂಡ ಅವರ ಉದ್ಯಮದಲ್ಲಿ ನನ್ನನ್ನು ತೊಡಗಿಸಿಕೊಂಡಿದ್ದೇನೆ. ಅದರ ಮೊದಲಿನ ನನ್ನ ವ್ಯಕ್ತಿತ್ವವೇ ಬೇರೆ ರೀತಿ ಇತ್ತು. ಯಾಕಂದರೆ ತುಂಬ ಸಂಕೋಚದಿಂದ ನಾನು ಎಲ್ಲೂ ಕೂಡ ಹೊರಗೆ ಹೋಗಿಕೊಂಡು ನನ್ನನ್ನು ನಾನು ತೊಡಗಿಸಿಕೊಳ್ಳೋದು ಕಡಿಮೆನೆ. ಆದರೆ ನಿನ್ನಿಂದ ಸಾಧ್ಯ, ಪ್ರತಿಯೊಂದು ಹಂತದಲ್ಲಿ ಕೂಡ ನನಗೆ ಆಗುವುದಿಲ್ಲ ಅನ್ನುವಂತಹ ನಾನು ನಿರ್ಧಾರಕ್ಕೆ ಯಾವಾಗೆಲ್ಲ ಬರ್ತಿದ್ದೋ ಆಗೆಲ್ಲ ಅಂತಹ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ನನ್ನ ಗಂಡ, ಇದು ನಿನಗೆ ಸಾಧ್ಯ, ನೀನು ಇದನ್ನು ಮಾಡಬಲ್ಲೆ, ನಿನ್ನ ಶಕ್ತಿ ನಿನಗೆ ಗೊತ್ತಿಲ್ಲ, ನಿನ್ನೊಳಗೊಂದು ಜನರೇಟರ್ ಇದೆ, ಇಂತಹ ಉತ್ತೇಜಕರ ಮಾತನ್ನು ನನಗೆ ಪ್ರತಿ ಬಾರಿ ಕೂಡ ಹೇಳಿ ಮಲಗಿದ್ದವಳನ್ನ ತಟ್ಟಿ ಎಬ್ಸಿ ನನ್ನನ್ನು ಮತ್ತೆ ಕಾರ್ಯಪ್ರವೃತ್ತಗಳನ್ನಾಗಿ ಮಾಡಿದ್ದು ನನ್ನ ಗಂಡ. ಅವರಿಗೆ ನಾನು ನಿಜವಾಗಿ ಕೂಡ ತುಂಬ ಕೃತಜ್ಞಳಾಗಿರಬೇಕು ಮತ್ತು ಈ ವಿಷಯ ತುಂಬ ಅದೃಷ್ಟವಂತರು ಅಂತ ಕೂಡ ಹೇಳ್ತೀನಿ. ಅದ್ರ ಜೊತೆ ಅಮ್ಮ ನನ್ನ ಜೊತೆ ಇದ್ದಾರೆ. ಅಮ್ಮ ನನ್ನ ಜೊತೆ ಯಾವ ರೀತಿ ಇದ್ದಾರೆ ಅಂತ ಹೇಳಿದ್ರೆ, ನನಗೆ ಮನೆಗೆ ಬಂದರೆ ಇವಾಗಲೂ ಕೂಡ ನಾನು ಚಿಕ್ಕ ಹುಡುಗಿನೇ ಅಂತ ಹೇಳ್ಬೋದು. ಎಲ್ಲ ಜವಾಬ್ದಾರಿನೆಲ್ಲ ಅಮ್ಮನೇ ವಹಿಸ್ಕೊಳ್ತೀನಿ. ಪೂರ್ಣಿಮಾ ಸುರೇಶರ ಬರಹಗಳನ್ನು ಕನ್ನಡದ ಅಗ್ರಮಾನ್ಯ ಕವಿಗಳಾದ HS ವೆಂಕಟೇಶ್ ಮೂರ್ತಿ, ಪ್ರೊಫೆಸರ್ KS ನಿಸಾರ್ ಅಹಮದ್, ಸಾಹಿತಿ ಹೊಸಕೆರೆ ಶಿವಸ್ವಾಮಿ, MN ವ್ಯಾಸರಾವ್, ಪ್ರೊಫೆಸರ್ ಭೈರಪ್ಪ ಮೊದಲಾದವರು ಮೆಚ್ಚಿ ಬೆನ್ನು ತಟ್ಟಿದ್ದಾರೆ. ಇವರೆಲ್ಲರೂ ನನ್ನ ಮಾನಸ ಗುರುಗಳು. ಬರವಣಿಗೆಯ ದೋಷಗಳನ್ನು ತಿದ್ದಿ ತೀಡಿ ಮಾರ್ಗದರ್ಶನವಿತ್ತು ಸದಾ ಪ್ರೋತ್ಸಾಹ ನೀಡುವವರು. ಇಂಥವರ ಒಡನಾಟ ಪ್ರಾಪಿಸಿರುವುದು ಪೂರ್ವಜನ್ಮ ಸುಯೋಗ ಎಂದು ಮುಖ ಊರಗಲ ಮಾಡುತ್ತಾರೆ. ಅಲ್ಲಿ ಧನ್ಯತೆ ಇದೆ, ಸಂತೃಪ್ತಿ ಅಡಗಿದೆ. ಆರಂಭದಲ್ಲಿ ಕಥೆ ಕಾದಂಬರಿ ಇಷ್ಟವಾಗಿತ್ತು. ಅನೇಕ ಪತ್ರಿಕೆಗಳಿಗೆ ನೂರಾರು ಲೇಖನ ಬರೆಯುತ್ತಿದ್ದೆ. ಆದರೆ ಬದುಕಿನ ಒತ್ತಡಗಳ ನಡುವೆ ಉದ್ದನೆ ಕಥೆ ಕಾದಂಬರಿ ಬರೆಯುವ ವ್ಯವಧಾನ ಇಲ್ಲವಾಯಿತು. ಹೇಳಬೇಕಾದ್ದನ್ನು ಚಿಕ್ಕದಾಗಿ ಚೊಕ್ಕದಾಗಿ ನಿರೂಪಿಸಲು ಕಾವ್ಯಕ್ಷೇತ್ರವೇ ಅತಿ ಸೂಕ್ತವಾಗಿತ್ತು. ಹಾಗೆ ಕವನ ಕಟ್ಟಲು ಮುಂದಾದೆ. ಈ ಬದಲಾವಣೆಯು ಕಾವ್ಯಲೋಕದಲ್ಲಿ ತನಗೊಂದು ಸ್ಥಾನ ಕಲ್ಪಿಸಿತು. ಎಲ್ಲವೂ ಒಳಿತಿಗಾಗಿ ಅನ್ನುತ್ತಾರೆ. ನಟನೆ, ಬರವಣಿಗೆ, ತರಬೇತಿ, ಹೀಗೆ ಬಿಡುವಿಲ್ಲದ ಚಟುವಟಿಕೆ ನಡುವೆ ಪೂರ್ಣಿಮಾರು ವೃತ್ತಿ ಜೀವನದಲ್ಲೂ ತುಂಬ ಬ್ಯುಸಿ. ಪತಿ ಸುರೇಶ್ ನಾಯ್ಕ್ ಸಾರಿಗೆ ಸಂಸ್ಥೆಯ ಒಡೆಯ. ಉಡುಪಿ ಕಾರ್ಕಳ, ಉಡುಪಿ ಕುಂದಾಪುರ, ಹುಬ್ಬಳ್ಳಿ ಧಾರವಾಡ ರೂಟುಗಳಲ್ಲಿ ಶ್ರೀ ಗಣೇಶ್, ಹನುಮಾನ್ ಟ್ರಾವೆಲ್ಸ್, ಬೇಂದ್ರನಗರ ಸಾರಿಗೆ ಎಂಬ ಹೆಸರುಗಳಲ್ಲಿ ಅವರ 40 ಬಸ್ಸುಗಳು ಯಾನ ನಡೆಸುತ್ತಿವೆ. ಹೀಗೆ ಬಹಳ ಜವಾಬ್ದಾರಿಯುತ ಸಾರಿಗೆ ಸಂಸ್ಥೆಯನ್ನು ಮುನ್ನಡೆಸುವಲ್ಲಿ ಪತಿಗೆ ಹೆಗಲಾಗಿದ್ದಾರೆ. ಉಡುಪಿಯ ಕಚೇರಿಯಲ್ಲಿ ವ್ಯವಹಾರಗಳ ಮೇಲುಸ್ತುವಾರಿ ವಹಿಸಿ ಈ ನಿಟ್ಟಿನಲ್ಲೂ ಯಶಸ್ವಿ ಮಹಿಳೆ ಎನಿಸಿದ್ದಾರೆ. 1997ರಿಂದ 2004ರ ಕಾಲಾವಧಿಯಲ್ಲಿ ಪೂರ್ಣಿಮಾ ಟ್ರಾವೆಲ್ಸ್ ಎಂಬ ಪ್ಯಾಕೇಜ್ ಟೂರ್ ಸಂಸ್ಥೆ ಇವರದ್ದಾಗಿತ್ತು. ಮುಂದೆ ಬಸ್ಸು ಉದ್ದಿಮೆಯಲ್ಲಿ ಸಂಪೂರ್ಣ ತೊಡಗಿಸಿಕೊಂಡರು. ಶ್ರಮ ಜೀವಿಗಳು ಈ ದಂಪತಿ. ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿ ಒಂದೆಡೆ ಭಾರೀ ರಾಜಕೀಯ ಕೆಲಸದೊತ್ತಡ ನಡುವೆಯೂ ವೃತ್ತಿ ಕ್ಷೇತ್ರದಲ್ಲಿ ಯಶಸ್ವಿ ಉದ್ಯಮಿಯಾಗಿ ಹೆಸರು ಪಡೆದವರು ಕುಯಿಲಾಡಿ ಸುರೇಶ್ ನಾಯ್ಕರು. ಮೂಲತಃ ಕೃಷಿ ಕುಟುಂಬದವರಾದ ಇವರು ಹಿರಿಯಡ್ಕ ಸಮೀಪ 15 ಎಕರೆ ಜಮೀನು ಹೊಂದಿದ್ದು ಅಡಿಕೆ ಕೃಷಿಯನ್ನು, ಹೈನುಗಾರಿಕೆಯನ್ನು ಮುಂದುವರಿಸಿದ್ದಾರೆ. ಕುಯಿಲಾಡಿ ಸುರೇಶ್ ನಾಯ್ಕ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮೂಲಕ ರಾಜಕೀಯ ರಂಗಕ್ಕೆ ಪ್ರವೇಶಿಸಿದವರು. 1988ರಿಂದ ರಾಜಕೀಯ ಕ್ಷೇತ್ರದಲ್ಲಿ ಸಕ್ರಿಯರು. ಯುವ ಮೋರ್ಚಾದ ಸಾಮಾನ್ಯ ಕಾರ್ಯಕರ್ತನಾಗಿ ವಿವಿಧ ಜವಾಬ್ದಾರಿಗಳನ್ನು ನಿಭಾಯಿಸಿ ಬಿಜೆಪಿ ಪಕ್ಷದಲ್ಲಿ ಯಶಸ್ವಿಯ ಒಂದೊಂದೇ ಮೆಟ್ಟಲುಗಳನ್ನೇರಿ ಇದೀಗ ಭಾಜಪ ಉಡುಪಿ ಜಿಲ್ಲಾಧ್ಯಕ್ಷರಾಗಿ ಜನಾನುರಾಗಿ ಜನನಾಯಕರಾಗಿದ್ದಾರೆ. ಸುರೇಶ್ ಪೂರ್ಣಿಮಾ ದಂಪತಿಗೆ ಓರ್ವ ಪುತ್ರ ಅಮೋಘ.
ಅಳಿಕೆ ಶ್ರೀ ಸತ್ಯಸಾಯಿ ಸೇವಾ ಸದನದಲ್ಲಿ ಈತ 9ನೇ ತರಗತಿ ವಿದ್ಯಾರ್ಥಿ. ಪತ್ನಿಯ ಕಲಾ ಸಾಹಿತ್ಯಿಕ ಸಾಧನೆ ಬಗೆಗೆ ಸುರೇಶ್ ನಾಯಕರ ಮನದ ಮಾತುಗಳು. ಮೊದಲಾಗೆಲ್ಲ ಹೇಳಿದ್ದಾರೆ, ಒಳ್ಳೆ ಬರೀತಾಳೆ, ನಮ್ಮದೇ ಖುಷಿ. ಮಾತಾಡೋರು ಸಹ ಹೇಳ್ತಾರೆ, ಭಾಷಣ ಮಾಡೋದು ಮಧ್ಯವರ್ತಿ ಶಿಬಿರ, ಮಹಿಳಾ ಸಬಲೀಕರಣ ಅದಕ್ಕೆಲ್ಲ ಭಾಷಣಕ್ಕೆ ಹೋಗ್ತಾರೆ, 1 ಗಂಟೆ ಮಾತಾಡ್ತಾರೆ. ಭಾಷಣ ಆದಮೇಲೆ ಅಲ್ಲಿಂದ ಯಾರಾದರೂ ಫೋನ್ ಮಾಡ್ತಾರೆ, ಈಗ ನಾನು ವಿಶೇಷ ಬಂದಿದ್ದೇವೆ ಈಗ ಪಾತಿರ್ತೀವಿ ಅಂತ. 3 ಕವನ ಸಂಕಲನ ಬಿಡುಗಡೆ ಆಗಿದೆ. ಸಿರಿ ಅಂತ ಇತ್ತೀಚೆಗೆ ತುಳುನಾಳ ಸಿರಿ ಅಂತ ಒಂದು ಏಕ ವ್ಯಕ್ತಿ ನಿರ್ದೇಶನ. ನನಗೆ ಸ್ಟಾರ್ಟಿಂಗ್ ಅದು ಕವತ ನಿರ್ದೇಶನ ಮಾಡಿದ್ದು. ನಾನದು ನಿರ್ದೇಶನ ನಮ್ಮ ಮನೆಯಲ್ಲಿ ಆಗಿದ್ದು, ನಮ್ಮ ಮನೆ ಹತ್ತಿರವೇ ಆಗಿದ್ದು. ನಾನು ಅದನ್ನು ಅವರು ಕೂಡ ಹೇಳಿದ್ವಿ, ಯಾರು ಕವತ ಈ ಶುರುಪಿನ ಬರ್ಕ್ ಮುಡಿಸಿ ಮಕ್ಕ ಲಾಸ್ಟ್ ಬಲ್ಲಿ ಅಂತ. ಅದು ಸ್ಟಾರ್ಟಿಂಗ್ ನಾನೆಲ್ಲ ಮತ್ತೆ ಅದಕ್ಕೆಲ್ಲ ಸರಿ ಇಲ್ಲ ಅಂದ. ನಾನು ಆ ಶೋಕ ನನಗೆ ಆಶ್ಚರ್ಯ ಆಯಿತು. ಒಳ್ಳೆ ನಾನು ಕಲ್ಪನೆ ಮಾಡಲಿಲ್ಲ ಅಷ್ಟು ಒಳ್ಳೆಯಾಗಿ ನೋಡಿ ಬಂದಿದೆ. ಅದು 25 ಶೋ ಆಯ್ತೇನೋ, 28 ಶೋ ಆಯಿತು. ಅದು ನೋಡಿದ ನಂತರ ಬಹಳ ಜನ, ತುಂಬ ಜನ ಹೇಳಿದ್ರು ಯಾವುದು ಅದು 1 ಗಂಟೆ 22 ನಿಮಿಷ ಏಕ ವ್ಯಕ್ತಿ ಪ್ರದರ್ಶನ. ಅಷ್ಟು ಸ್ಟೆಮಿನ ಬೇಕು ಅಂತ, ಮತ್ತು ಅಷ್ಟು ರಂಗಭೂಮಿಯಲ್ಲಿ ಅಷ್ಟು ಗಟ್ಟಿ ಇದ್ರಿಂದ ಅದು ಸಾಧ್ಯ ಅಂತ. ಅಂತೂ ಒಳ್ಳೆ ಪ್ರತಿಭೆ ಇದೆ, ಒಳ್ಳೆ ಕಲೆ ಇದೆ, ಎಲ್ಲ ಇದೆ, ಕೆಲಸ ಮಾಡ್ತಾ ಇದ್ದಾಳೆ ಅಷ್ಟೇ. ನಮ್ಮ ಸಪೋರ್ಟು ಅಂತ ಹೇಳಿದರೆ ನಮ್ಮದು ಒಬ್ಜೆಕ್ಷನ್ ಇಲ್ಲ, ಅದೇ ದೊಡ್ಡ ಸಪೋರ್ಟ್. ವೀಕ್ಷಕರೇ, ಇದು ಅನಾವರಣದ ವಿಶೇಷ ಸಂಚಿಕೆ. ಪ್ರಥಮತವಾಗಿ ಮಹಿಳಾ ಸಾಧಕಿಯೊಬ್ಬರ ಪರಿಚಯವನ್ನು ಅನಾವರಣ ಕಾರ್ಯಕ್ರಮದಲ್ಲಿ ನೀಡಿದ್ದೆವು. ಪೂರ್ಣಿಮಾ ಸುರೇಶ್ ಎನ್ನುವಂತಹ ಮಹಿಳಾ ಸಾಧಕಿಯೊಬ್ಬರ ಬದುಕಿನ ಸುತ್ತ ಹೆಣೆಯಲಾದ ಅನಾವರಣವನ್ನು ವೀಕ್ಷಿಸಿದ್ದೀರಿ. ಧನ್ಯವಾದಗಳು ತಮಗೆ. ಮುಂದಿನ ವಾರ ಮತ್ತೋರ್ವ ಅತಿಥಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.